ಇಡೀ ರಾಜ್ಯ 3 ಸಲ ಸುತ್ತಾಡಿದೆ. ಹೇಗಿದೆ ಮಕ್ಕಳ ಸ್ಥಿತಿಗತಿ? ನನಗೆ ಇನ್ನೊಂದು ಟರ್ಮ್ ಕೊಡ್ತಿದ್ರೆ ನನ್ನ ಒಂದು ಹೆಸರು ಇಡೀ ಇಂಡಿಯಾದಲ್ಲಿ ಕೇಳುವ ಹಾಗೆ ಮಾಡ್ತಿದ್ದೆ. ನಿಮ್ಮ ಅವಧಿಯಲ್ಲಿ ನಿಮಗೆ ಖುಷಿ ಕೊಟ್ಟಂತ ಒಂದು ಕೆಲಸ ಯಾವುದು? ಶಾಲೆ ಕಡೆ ನನ್ನ ನಡೆ, ಶಿಕ್ಷಣ ನನ್ನ ಮೂಲಭೂತ ಹಕ್ಕು ಅಂತ ನಾನೊಂದು ಇನ್ನೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ. ಅಮರ್ ಅಲ್ವಾ ಟ್ರಸ್ಟ್ ಮೂಲಕ ಹೇಳಲಿಕ್ಕೆ ನಾನು ಇಚ್ಛಿಸಲ್ಲ. ನಿಮ್ಮ ಕನಸಿನ ಪುತ್ತೂರು ಹೇಗಿರುತ್ತೆ? ಹೇಳಿದ ನಂತರ ನಾವು ಮಾಡಿ ತೋರಿಸಬೇಕು. 13 ಜನ ಅರ್ಜಿ ಹಾಕಿದ್ದಾರೆ, ನಿಮಗೆ ಸಿಗ್ತದೆ ಅಂತ ಏನಿದೆ? ದೃಢ ನಂಬಿಕೆ ಇದೆ. ನೀವು ಗಮನಿಸಿದ ಹಾಗೆ ಹೇಗಿದೆ ಕಾಂಗ್ರೆಸ್ನ ಸ್ಥಿತಿಗತಿ ಅಥವಾ ಕಾಂಗ್ರೆಸ್ಗೆ ಎಷ್ಟು ಅವಕಾಶ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ ಅಂತ? ನೀವು ಆಕ್ಚುಲಿ ನೋಡಿದ್ರೆ ಎಲ್ಲ ಸಮೀಕ್ಷೆಯಲ್ಲಿ ನಮ್ಮ ಪರ ಇದೆ, ಕಾಂಗ್ರೆಸ್ ಪರ ಇದೆ. ಅದು ಅಲ್ಲದೆ ಸಮೀಕ್ಷೆಯನ್ನು ಬದಿಗೆ ಇಟ್ಟು, ಯಾಕೆಂದರೆ ಇದರ ಸಮೀಕ್ಷೆಯಲ್ಲಿ ಕೂಡ ನಮಗೆ ಭರವಸೆ ಹೋಗಿದೆ, ಅದು ಮುಂಚಿನ ಹಾಗಿನ ಸಮೀಕ್ಷೆ ಅಲ್ಲ. ನೀವು ಜನರ ಹತ್ರ ಮಾತಾಡುವಾಗ ಅದು ಎಲ್ಲಿಯೇ ನೀವು ಹೋಗಿ, ನನಗೆ ಒಂದು ಅಭ್ಯಾಸ, ಎಲ್ಲಿ ಹೋದರೂ ಅದು ಡೆಲ್ಲಿ ಆಗಲಿಕ್ಕೆ ಹೋದರೂ ಕೂಡ ಕೇಜ್ರಿವಾಲ್ ಸರ್ಕಾರ ಹೇಗಿದೆ ಅಂತ ಕೇಳುವ ಒಂದು ಅಭ್ಯಾಸ. ಎಲ್ಲಿ ಹೋದರೂ ಎಲ್ಲಿ ಹೋದರೂ ಜನರಿಗೆ ಇವತ್ತು ತುಂಬ ಬೇಸರ ಆಗಿದೆ. ಯಾಕೆಂದರೆ ಇದು ಅವರ ಹೊಟ್ಟೆಪಾಡಿಗೆ ನಾವು BJPನವರು ಹೊಡೆದಿದ್ದಾರೆ. ಹೊಟ್ಟೆಗೆ ಹೊಡೆದಾಗ ಜನರು ತನ್ನಷ್ಟಕ್ಕೆ ವಿರುದ್ಧ ಆಗ್ತಾರೆ. ಇವತ್ತು ನೀವು ನೋಡಿದರೆ ಗ್ಯಾಸಿಗೆ 300-400 ಇದ್ದದ್ದು ಇವತ್ತು 1000 ಚಿಲ್ಲರೆ ಇದೆ. ನೀವು ಹಾಲು, ಮಕ್ಕಳು ಕುಡಿಯೋ ಹಾಲು, ಅವ್ರು ಹೇಳ್ತಾರೆ ದನವನ್ನು ಸಾಕಿ ಅದು ಮಾಡಿ ಅಂತ. ಅದು ಮಕ್ಕಳು ಕುಡಿಯೋ ಹಾಲಿಗೆ ಕೂಡ ಇವತ್ತು ಅವರು ಏರಿಕೆ ಮಾಡಿದ್ದಾರೆ, ಮೊಸರಿಗೆ ಏರಿಕೆ ಮಾಡಿದ್ದಾರೆ, ನಾವು ಕುಕ್ಕಿಂಗ್ ಆಯಿಲಿಗೆ ಏರಿಕೆ ಮಾಡಿದ್ದಾರೆ. ಇನ್ಫ್ಲೇಷನ್ ಹೈಯೆಸ್ಟ್ ಇದೆ, ಫುಡ್ ಇನ್ಫ್ಲೇಷನ್ ನಾನು ಹೇಳೋದು ಹೈಯೆಸ್ಟ್ ಇದೆ. ಅದು ಈಗ ನಮ್ಮ ದೇಶದಲ್ಲಿ ಬಡವರು ಜಾಸ್ತಿ ದೆನ್ ಎಷ್ಟೊಂದು 5% ಇರ್ಬೋದು ಮೇಲಿನ, ಮತ್ತು ಸ್ವಲ್ಪ ಜನ ಮಾತ್ರ ಬಡ ರೇಖೆಯಲ್ಲಿ ಅಡಿಯಲ್ಲಿದ್ದರೂ ತುಂಬ ಜಾಸ್ತಿ ಇದ್ದಾರೆ. ಸೊ ಇವತ್ತು ನೀವು ಏನೇ ಯಾವುದೇ ಇದಕ್ಕೆ ಹೋಗಿ, ಅದು ಗುಜರಾತಲ್ಲಿ ಕೂಡ ಇದೇ ಒಂದು ವಾತಾವರಣ ಇತ್ತು. ಇದು ಕರ್ನಾಟಕದಲ್ಲಿ ಇದೆ ವಾತಾವರಣ, ಗುಜರಾತ್ ಅಂತಲ್ಲ ಇಡೀ ದೇಶದಲ್ಲಿ ಇದೆ ಇದು. ಗುಜರಾತ್ ಹೇಗೆ ಅವರು ಗೆದ್ದರು ಅಂತ ನನಗೆ ಇವತ್ತು ಕೂಡ ಇಟ್ಸ್ $1 million ಕ್ವೆಶ್ಚನ್. ಯಾಕೆಂದರೆ ಈಗ ಅವರ ಭಕ್ತರು ಯೋಚನೆ ಮಾಡಿರ್ಬೋದು, ಇವಳು ಏನು ಮಾತಾಡ್ತಾಳೆ, ಇವಳಿಗೆ ಏನು ತಲೆಗಿಲಿ ಕೆಟ್ಟಿದೆಯಾ, ವಿ ಹ್ಯಾವ್ 150+ ಸೀಟ್ಸ್ ಅಂತ. ನೀವು 4 ಗಂಟೆ ತನಕ ನೀವು ಆ ದಿವಸದ್ದು ನೀವು ರಿವೈಂಡ್ ಮಾಡಿ ನೋಡಿದರೆ ನ್ಯೂಸನ್ನು, ದ ವೋಟಿಂಗ್ ಪರ್ಸೆಂಟೇಜ್ ತುಂಬ ಕಡಿಮೆ ಇತ್ತು. ಸಡನ್ 1 ಗಂಟೆಯಲ್ಲಿ ವೋಟಿಂಗ್ ಪರ್ಸೆಂಟೇಜ್ 8-10% ಜಾಸ್ತಿ ಆಯಿತು. 8-10% ಜಾಸ್ತಿ ಆಗುವಾಗ ಅಲ್ಲಿ ಜನರ ಒಂದು ಕ್ಯೂ, ಇದು ಹಗ್ಗ ಜಗ್ಗಾಟ ಎಲ್ಲ ಇರಬೇಕು. ಯಾವ TV ಕೂಡ ತೋರಿಸಲಿಲ್ಲ, ಒಂದೇ ಒಂದು TV ಇದೆ. ಸಡನ್ ಪೋಲಿಂಗ್ ಎಂಡ್ ಆಗುವಾಗ ಅದು ಇಷ್ಟು ಅಂತ ತೋರಿಸಿದ್ರು. ಸೊ ನಮಗೆ ಎಲ್ಲ ಇದು ಒಂದು ಕ್ವೆಶ್ಚನ್ ಮಾರ್ಕ್ ಆಗಿ ಉಳಿದಿದೆ. ಪೋಲಿಂಗ್ ಸ್ಟೇಷನ್ ಅಲ್ಲಿ ಕಡೆಯ 1 hour ಜಾಸ್ತಿ ವೋಟ್ ಆಗೋದು ಒಂದು ಕಾಮನ್, ಅಂದ್ರೆ ತುಂಬಾ ಕಡೆ. ಆದ್ರೆ ನೀವು ಹೇಳ್ತಿರೋದು ಪರ್ಸೆಂಟೇಜ್ ತುಂಬಾ ಜಾಸ್ತಿ ಇದೆ, ತುಂಬಾ ಜಾಸ್ತಿ ಇದೆ. ಬಟ್ ಅಲ್ಲಿ ಏಜೆಂಟ್ಗಳಿರ್ತಾರೆ, ತಮ್ಮ ಪಕ್ಷದ ಏಜೆಂಟ್ಗಳು ಕೂಡ ಅಲ್ಲಿ ಇರ್ತಾರೆ, ಅವರು ಮಾತಾಡ್ಲಿಲ್ವಾ? ಇವತ್ತು ನೀವು ನೋಡಿದ್ರೆ ಯಾರಿಗೆ ಮಾತಾಡುವ ಅವಕಾಶನೇ ಇಲ್ಲ. ಇವತ್ತು ಹೇಳ್ತಾರೆ ಕಾಂಗ್ರೆಸ್ನವರು ಎಮರ್ಜೆನ್ಸಿ ತಂದಿದ್ದಾರೆ, ಅದಕ್ಕೆ ಇವತ್ತಿಗೆ ಕೂಡ ನಾವು ಕ್ಷಮೆ ಕೊಡಲ್ಲ. ಟುಡೇ ಇಟ್ಸ್ ಅನ್ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ. ನೀವು ನ್ಯೂಸ್ ಚಾನೆಲ್ಸ್ ನೋಡಿ, ಸಾರಿ ನಿಮ್ಮದು ಕೂಡ ಒಂದು ನ್ಯೂಸ್ ಚಾನೆಲ್, ನಾನು ಇದಲ್ಲ, ನೀವು ನ್ಯಾಷನಲ್ ನ್ಯೂಸ್ ಚಾನೆಲ್ಸ್ ಎಲ್ಲ ನೋಡಿದರೆ ಒಬ್ಬರು ಪ್ರೆಸ್ ಇಸ್ ದ 4th pillar of democracy. You all are supposed to be the watchdogs of the nation. ಅಲ್ವಾ? ನೀವು ಗೌರ್ಮೆಂಟಿಗೆ ಯಾವಾಗಲೂ ಪ್ರಶ್ನೆ ಕೇಳ್ತಾನೆ ಇರಬೇಕು. ಆವಾಗ ಮಾತ್ರ ಗೌರ್ಮೆಂಟ್ ಸ್ವಲ್ಪ ನಮಗೆ ಪ್ರಶ್ನೆ ಕೇಳುವವರು ಇದ್ದಾರೆ ಅಂತ ಸ್ವಲ್ಪ ಕಾಷಿಯಸ್ ಆಗಿರ್ತಾರೆ. ಇವತ್ತು ಹಾಗೆಲ್ಲ
ಆಪೋಸಿಷನ್ ಪಾರ್ಟೀಸ್ಗೆ ಮಾತ್ರ ಪ್ರಶ್ನೆ ಕೇಳೋದು. ಇವತ್ತು ತನಕ ಇಷ್ಟು ಈ ಮೊನ್ನೆ ಗುಜರಾತಲ್ಲಿ ನಾನು ಹೇಳುವ ಅದನ್ನು ಪುನಃ ಬರ್ತೇನೆ, ಒಂದು ಇಡೀ ಒಂದು ವಿಲೇಜಲ್ಲಿ ಅವರೆಲ್ಲ ಡಿಸೈಡ್ ಮಾಡಿ ನಾವು ಕಾಂಗ್ರೆಸ್ಸಿಗೆ ಓಟ್ ಹಾಕುವ, ಈ ಸಲ BJPಗೆ ಓಟ್ ಹಾಕ್ಲಿಕ್ಕೆ ಇಲ್ಲ ಅಂತ ಮಾಡಿದರು. ಮಾತ್ರ ಕೌಂಟಿಂಗ್ ಆಗುವಾಗ ಇಡೀ ಆ ವಿಲೇಜ್ BJPಗೆ ಹಾಕಿದೆ. ಅವ್ರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಎಲ್ಲಿ ತೋರಿಸ್ತಾ ಇದ್ದಾರೆ ನಮ್ಮ ವಿಡಿಯೋ? ಒಬ್ಬರು ತೋರಿಸ್ತಾ ಇಲ್ಲ. ಇಷ್ಟು ಎಲ್ಲ ಮೊನ್ನೆ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿಸಿದ್ದು, CEC ನೀವು ಅಪಾಯಿಂಟ್ ಮಾಡುವಾಗ ಇಷ್ಟು ದಿಢೀರವಾಗಿ ಯಾಕೆ ಮಾಡಿದ್ರಿ? CEC should be a man who is strong enough to tell the government, I will not do. ಅವರು ಇಟ್ಸ್ ಇದು ಯಾವುದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ದೇ ಆರ್ ನಾಟ್ ಅಂಡರ್ ಎನಿ ಗವರ್ಮೆಂಟ್. ಅವರು ಅವ್ರದ್ದೇ ಒಂದು ದೃಢವಾದ ಒಂದು ಡಿಸಿಷನ್ ತೆಗೊಳ್ಳುವಂಥ ಒಂದು ಇನ್ಸ್ಟಿಟ್ಯೂಷನ್ ಅದು ಈಗ ಇವರ ಅಡಿಯಲ್ಲಿ ಇದೆ ಅಂತ ಹೇಳಿದರೆ ಅದು ಅಲ್ಲದೆ ಎಲ್ಲ ಕಡೆಯಲ್ಲಿ ನಾವು ಅದು ಇದು ಅಂತ ಇಡೀ CBI ಹೇಳುದು ಬೇಡ. ಒಂದು ನೀವು ಮುಂಚೆ ನೋಡಿದ್ದೀರಾ, ಯಾವ ಕಾಲದಲ್ಲಿ ಕೂಡ ಯಾವ ಪ್ರೈಮ್ ಮಿನಿಸ್ಟರಲ್ಲಿ ಕೂಡ ಯಾವ ಚೀಫ್ ಒಂದು ಇಲೆಕ್ಟೆಡ್ ಗೌರ್ಮೆಂಟನ್ನು ಟಾಪಲ್ ಮಾಡೋದು, ಇದು ಪರ್ಚೇಸ್ ಮಾಡೋದು, ತೆಕೊಳ್ಳೋದು. ದಿಸ್ ಇಸ್ ಟ್ರಾಂಪ್ಲಿಂಗ್ ಆಫ್ ಡೆಮೋಕ್ರಸಿ ನನ್ನ ಪ್ರಕಾರ. ಸೊ ನನಗೆ ಈಗ ಇಟ್ಸ್ ಅನ್ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಫ್ರಮ್ 2014 ಇವತ್ತು ತನಕ ಹಾಗೆ ಇದೆ ಅಂತ ನಾನು ಯೋಚಿಸ್ತಾ ಇದ್ದೇನೆ. ಸೊ ನಾವು 100% ಗೆಲ್ತೇವೆ, ಅದರಲ್ಲಿ ಏನು ಸಂಶಯ ಇಲ್ಲ. ಇಲ್ಲಿ ಕೂಡ ಕೆಲವು ಕುತಂತ್ರ ಮಾಡಲಿಕ್ಕೆ ಪ್ರಯತ್ನ ಮಾಡಬಹುದು. ಆದರೆ ನಮ್ಮ ಒಂದು ಲೀಡರ್ಶಿಪ್ ಅಂಡರ್ ದ ಇದು ನಮ್ಮ ಕಾಂಗ್ರೆಸ್ ಪ್ರೆಸಿಡೆಂಟ್ DK ಶಿವಕುಮಾರ್ ಆಗಲಿ, CLP ಲೀಡರ್ ಸಿದ್ದರಾಮಯ್ಯ ಅವರಾಗಲಿ, ಅವರು ಖಂಡಿತವಾಗಿ ಇಂಥ ಒಂದು ಕುತಂತ್ರಗೆ ಅವರು ಜಾಗ ಕೊಡಲ್ಲ ಅಂತ ನಾನು ದೃಢ ಇದರಲ್ಲಿ ಗಟ್ಟಿಯಾಗಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈಗ ತುಂಬಾ ಕಡೆ ಕಾಂಗ್ರೆಸ್ನಲ್ಲಿ ವೈಮನಸ್ಸು ಬರಲಿಕ್ಕೆ ಅರ್ಜಿ ಹಾಕಿದ್ದೇ ಕಾರಣ ಆಗ್ತಾ ಇದೆ. ತುಂಬಾ ಜನ ಅರ್ಜಿ ಹಾಕಿದ್ದಾರೆ, ನನಗೆ ಬೇಕು ಅಂತ. ಒಂದಷ್ಟು ಕಡೆ ಪ್ರಚಾರವೂ ಆರಂಭಿಸಿದ್ದಾರೆ, ಬೇರೆ ಒಂದೇ ಕ್ಷೇತ್ರದಲ್ಲಿ 3-4 ಜನ ಪ್ರಚಾರ ಆರಂಭಿಸಿದ್ದಾರೆ. ಇಂಥದ್ದೆಲ್ಲ ಸುದ್ದಿ ಇದೆ. ಇದನ್ನೆಲ್ಲ ಓವರ್ಕಮ್ ಮಾಡಲಿಕ್ಕೆ ಭಾರಿ ಕಷ್ಟ ಆಗ್ತದೆ ಕಾಂಗ್ರೆಸ್ಸಿಗೆ ಅನ್ನುವಂಥ ಸುದ್ದಿಗಳಿದ್ದಾರೆ. ಹೌದಾ? ಆಕಾಂಕ್ಷಿಗಳು ಇರೋದು ಅದು ಒಂದು ಲೆಕ್ಕದಲ್ಲಿ ಒಳ್ಳೇದಲ್ಲ. ತುಂಬ ಜನ ಕೆಲಸ ಮಾಡ್ತಾ ಇದ್ದಾರೆ ಗ್ರೌಂಡ್ ಲೆವೆಲಲ್ಲಿ ಪಕ್ಷಕ್ಕೆ. ಇಲ್ಲಾದರೆ ನನಗೆ ಸೀಟ್ ಸಿಕ್ಕಿದ್ರೆ ನಾನೇ ಎಲ್ಲ ಕೆಲಸ ಮಾಡೋದು. ಈಗ ಒಂದು 4-5 ಜನ ಕೆಲಸ ಮಾಡ್ತಾ ಇದ್ದಾರೆ, ಪಾರ್ಟಿಗೆ ಒಳ್ಳೆಯದಾಗಿ ಬರಬಹುದು. ಅದು ಪಾಸಿಟಿವ್ ಆಗಿ. ಕೃಪಾ ಆಳ್ವರಿಗೆ ಟಿಕೆಟ್ ಸಿಕ್ಕಿದ್ರೆ ಅವರ ಪರವಾಗಿ ಫೀಲ್ಡ್ನಲ್ಲಿ ಕೆಲಸ ಮಾಡೋದಕ್ಕೆ ಪುತ್ತೂರಲ್ಲಿ ಜನ ಇದ್ದಾರಾ? ಖಂಡಿತ ಜನ ಇದ್ದಾರೆ. ನಮ್ಮ ಕಾರ್ಯಕರ್ತರು ಹೇಗಾದರೂ ಇದ್ದಾರೆ, ಬೇರೆಯವರು ಕೂಡ ಇರ್ತಾರೆ. ಅದರಲ್ಲಿ ಏನು ಸಂಶಯನೇ ಮಾಡಿ ನೀವು ಇಲ್ಲಿನ ಭಿನ್ನಮತ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ? ಖಂಡಿತವಾಗಿಲ್ಲ. ಶಕುವಕ್ಕ ಅವರು ಒಂದು ನಿಜವಾಗಿ ನಾನು ಅವರನ್ನು ತುಂಬ ಐ ಲುಕ್ ಎಟ್ ಹರ್ ಆ್ಯಸ್ ಅ ವೆರಿ ಡಿಫ್ರೆಂಟ್ ಲೇಡಿ. ಯಾಕೆಂದರೆ ಅವರು ಹೋರಾಟದಿಂದ ಅವರ ಹಾದಿಯನ್ನು ಶುರು ಮಾಡಿದರು. ಅವರು ಯಾರಿಗೆ ಹೋರಾಟ ಮಾಡಿದರು? ಅವರ ಹೋರಾಟ ಎಲ್ಲಿ ಶುರುವಾಯಿತು, ಎಲ್ಲಿ ಪ್ರಾರಂಭವಾಯಿತು? ಅವರ ಹೋರಾಟ ಹೆಣ್ಮಕ್ಳ ಪರವಾಗಿ ಅವರ ಹೋರಾಟ ಸ್ಟಾರ್ಟ್ ಆಗಿತ್ತು. ಒಂದು ಹೆಣ್ಮಗಳನ್ನು ಅವರು ಹಿಂದೆ ಹಾಕ್ತಾರ? ಖಂಡಿತ ಇಲ್ಲ. 100% ನನಗೆ ಅವ್ರ ಬೆನ್ನೆಲುಬಾಗಿ ಅವ್ರು ನಿಂತು ನನ್ನನ್ನು ಗೆಲ್ಲಿಸಲಿಕ್ಕೆ ಅವರೇ ಕಾರಣ ಆಗಿ ಅವ್ರು ಮುಂದೆ ಬರ್ತಾರೆ. ಮತ್ತು ಹೇಮನಾಥನ್ನ ಎಲ್ಲರೂ ನಮ್ಮ ಜೊತೆ ಎಲ್ಲರೂ ಚೆನ್ನಾಗಿದ್ದಾರೆ. ನಾನೇನು ಇಲ್ಲಿ ಬಂದು ಯಾರಿಗೆ ವೈಮನಸ್ಸಾಗುವಾಗ ನಾನು ಮಾಡಲಿಲ್ಲ. ಹಾಗೆ ನನ್ನ ಮೇಲೆ ಯಾಕೆ ಅವರಿಗೆ ಯಾವ ಥರದಲ್ಲೂ ಇದು ಆಗಬೇಕು, ಕಷ್ಟ ಆಗಬೇಕು? ಖಂಡಿತ ಇಲ್ಲ. ಎಲ್ಲರೂ ಜೊತೆ ಸೇರಿ ನಾವು ಕೆಲಸ ಮಾಡ್ತೇವೆ. ಪುತ್ತೂರಿಗೆ ಅಭ್ಯರ್ಥಿ ಯಾರು ನಿಮ್ಮ ಪ್ರಕಾರ? ಕೃಪಾ ಅಲ್ವಾ? ಒಬ್ಬರೇ? ಹೌದು, ಒಬ್ಬರೇ ಅಲ್ಲ ಕಂಟೆಸ್ಟ್ ಮಾಡೋದು. ಅಲ್ಲ, 12 ಜನ ನಿಮ್ಮ ಕಾಂಪಿಟೇಟರ್ಸ್ ಹೇಳಿದ್ರು. ಅಲ್ಲ, ಕಾಂಪಿಟೇಟರ್ಸ್ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸಲ್ಲ. ಇದೆಲ್ಲ ಒಂದು ಕುಟುಂಬ. ಕಾಂಗ್ರೆಸ್ ಅಂದರೆ ಏನು? ಒಂದು ಕುಟುಂಬ. ನಾವೆಲ್ಲರೂ ಒಂದು ಕುಟುಂಬದಲ್ಲಿ ನಾವೆಲ್ಲರೂ ಒಬ್ಬರಿಗೆ ಕೈ ಹಿಡ್ಕೊಂಡು ಈಗ ನಾವು ಮುಂದೆ ಹೋಗ್ತಾ ಇದ್ದೇವೆ ಅಷ್ಟೇ.
ಇಲ್ಲಿ ನೀವು ಗೆಲ್ಲಬೇಕು ಅಂತಂದ್ರೆ ಏನೆಲ್ಲ ಮಾಡಬೇಕು? ಇಲ್ಲಿ ಪುತ್ತೂರಲ್ಲಿ ನಾವು ನಮ್ಮದೇ ಒಂದು ರೋಡ್ ಮ್ಯಾಪ್ ಮಾಡಿದ್ದೇವೆ. ತುಂಬ ಜನರಿಗೆ ತುಂಬ ವಿಷಯದಲ್ಲಿ ವೈಮನಸ್ಸಿದೆ. ಅದು ಮುಂಚಿನ ಲ್ಯಾಂಡ್ ರಿಫಾರ್ಮ್ಸಲ್ಲಿ ಕೆಲವರಿಗೆ 100 acres ಇರ್ಬೋದು, ಇವತ್ತು ಅವರ ಹತ್ರ ಒಂದು 80 ಸೆಂಟ್ಸ 1 ಎಕರೆನ 2 ಎಕರೆನ ಇರಬಹುದು. ಅದನ್ನು ಕೂಡ ದೋಚಿಕೊಂಡು ಹೋಗಿದ್ದಾರೆ ವಿರೋಧ ಪಕ್ಷದ, ಅವರಿಗೆ ಬೇಕಾದವರಿಗೆ ತೆಕೊಂಡು ಹೋಗಿದ್ದಾರೆ. ಅದು ಇವತ್ತು ಈ ನಮ್ಮ ಗೃಹ ಮಂತ್ರಿ ಅರಗ ಜ್ಞಾನೇಂದ್ರ ಅವರು ಹೇಳಿದ ಒಂದು ಮಾತು ಖಂಡಿತವಾಗಿ ಪುತ್ತೂರಿನ ಅಡಿಕೆ ಬೆಲೆಯವರವರಿಗೆ ಬೆಳೆಗಾರರಿಗೆ ಮತ್ತು ಅಡಿಕೆಯಲ್ಲಿ ವ್ಯಾಪಾರ ಮಾಡಿದವರಿಗೆ ಖಂಡಿತ ಇದು ಒಂದು ದೊಡ್ಡ ಆಘಾತ ಆಗಿರ್ಬೋದು ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಯಾಕೆಂದರೆ ಅಂಥ ಒಂದು ಅಸಡ್ಡೆ ಮಾತು ಏನು, ಅದಕ್ಕೆ ಭವಿಷ್ಯ ಇಲ್ಲ, ನೀವು ಇನ್ನು ಅಡಿಕೆ ಬೆಲೆಬೇಡಿ ಅಂತ ಅದು ಒಂದು ಗೃಹ ಮಂತ್ರಿ ಫಸ್ಟ್ ಆಫ್ ಆಲ್ ಅದು ಅವರ ಸಬ್ಜೆಕ್ಟೇ ಅಲ್ಲ. ಅವರ ಸಬ್ಜೆಕ್ಟ್ ಲಾ ಆ್ಯಂಡ್ ಆರ್ಡರ್ ಕಂಪ್ಲೀಟ್ ಇವತ್ತು ಇಲ್ಲಿ ಬಿದ್ದು ಹೋಗಿದ್ದ ಕಾರಣ ಜಸ್ಟ್ ಡೈಗ್ರೆಸ್. ಅದರಲ್ಲಿ ಅವರು ತುಂಬ ಅದು ಇಡೀ ಇಂಡಿಯಾದಲ್ಲಿ ಪ್ಯಾನ್ ಇಂಡಿಯಾದಲ್ಲಿ ಅವ್ರದ್ದು ಏನಾದರೂ ಫೇಲಿಯರ್ ಆದರೆ ಏನಾದರೂ ಇನ್ನೊಂದು ದಾರಿ ಹುಡುಕ್ತಾರೆ, ಅದನ್ನು ಹೇಗೆ ಮಟ್ಟ ಹಾಕಿ ಒಂದು ಟ್ರಿವಿಯಲ್ ಇಶ್ಯೂ ಅನ್ನು ತೆಕ್ಕೊಂಡು ಅದನ್ನು ಹೇಗೆ ಫ್ಯಾನ್ ಮಾಡೋದು ಅಂತ. ಸೊ ಇದು ಕೂಡ ಹಾಗೆ. ಆದರೆ ಅಡಿಕೆ ಬೆಳೆಗಾರರು ಖಂಡಿತ ಅವರಿಗೆ ಗೊತ್ತಾಗುತ್ತೆ. ಯಾಕೆಂದರೆ ಕಾಂಗ್ರೆಸ್ನವ್ರು ಮಾಡಿದ ಸಪೋರ್ಟ್ ಪ್ರೈಸ್ ಆಗಲಿ ಅವರಿಗೆ ಈಗ ಡಬಲ್ ಇಂಜಿನ್ ಸರ್ಕಾರ ಮೋದಿ ಅವರು ಯಾವಾಗಲೂ ಘಂಟಾಘೋಷದಿಂದ ಹೇಳ್ತಾರೆ ಮೇಡ್ ಇನ್ ಇಂಡಿಯಾ ಅಂತ. ಇವತ್ತು ಅಡಿಕೆಗೆ ಬೆಲೆ ಕಡಿಮೆ ಆಗಲಿಕ್ಕೆ ಕಾರಣ ಏನು? ಇಂಪೋರ್ಟ್ ಮಾಡ್ತೇವೆ, ಭೂತಾನಿಂದ ಇಂಪೋರ್ಟ್ ಮಾಡ್ತೇವೆ, ವಿಯೆಟ್ನಾಮಿಂದ ಇಂಪೋರ್ಟ್ ಮಾಡ್ತೇವೆ. ಅದು ಕೂಡ ನಮ್ಮ ಅಡಿಕೆದ ಕ್ವಾಲಿಟಿಗಿಂತ ಕಡಿಮೆ ಕ್ವಾಲಿಟಿದನ್ನು ನಾವು ಇಂಪೋರ್ಟ್ ಮಾಡಿ ಅವರು ಮೇಡ್ ಇನ್ ಇಂಡಿಯಾವನ್ನು ತುಲಿತಾ ಇದ್ದಾರೆ. ನೋಡಿ, ಅವರದು ಮೇಡ್ ಇನ್ ಇಂಡಿಯಾವನ್ನು ತುಲಿದು ಈಗ ನೀವು ರಬ್ಬರನ್ನು ನೋಡಿದರೆ ಅದು ಕೂಡ ಇಂಪೋರ್ಟ್ ಮಾಡ್ತಾಯಿದ್ರು. ಕೊರೋನಾ ಟೈಮಲ್ಲಿ ಸ್ಟೆಬಿಲೈಸ್ ಆಯಿತು ರಬ್ಬರು, ಯಾಕೆಂದರೆ ಆವಾಗ ಇಂಪೋರ್ಟ್ ಆಗ್ತಾ ಇರಲಿಲ್ಲ. ಇವತ್ತು ಅವರು ಆ್ಯಕ್ಚುಲಿ ಅಡಿಕೆಗೆ ಅವರು ಹಿಂದುತ್ವ ಮಾತಾಡ್ತಾರೆ. ನಾನು ಇದರ ಬಗ್ಗೆ ನಾನು ಟಚ್ ಮಾಡಬಾರ್ದಂತೆ ಇತ್ತು, ಹಿಂದುತ್ವ ಮಾತಾಡ್ತಾರೆ. ಯಾರು? ನಮ್ಮ ವಿರೋಧ ಪಕ್ಷ, ನಮ್ಮ BJPನವರು. ಅಡಿಕೆ ಒಂದು ಮದುಮಗಳಿಗೆ ಬೇಕು, ಮದುಮಗನಿಗೆ ಬೇಕು, ಹಿಂದೂ ಮದುಮಗನಿಗೆ, ಹಿಂದೂ ಮದುಮಗಳಿಗೆ ಬೇಕು ವೀಳ್ಯದೆಲೆ ಜೊತೆ. ಇದು ನಿಮ್ಮ ನಾಗಮಂಡಲಕ್ಕೆ ಪ್ರಮುಖವಾಗಿ ಬೇಕಿದ್ದದ್ದು ಪಿಂಗಾರ, ಅದು ಅಡಿಕೆಯಿಂದ ಬರುವುದು. ಯಾವುದೇ ಶುಭ ಕಾರ್ಯಕ್ಕೆ ಹಿಂದೂಗಳಿಗೆ ಅಡಿಕೆ ಬೇಕಿದ್ದದ್ದು. ಹಾಗಾದರೆ ನೀವು ಅಡಿಕೆ ಬೆಳಿಬೇಡಿ, ಅಡಿಕೆಯನ್ನು ಧ್ವಂಸ ಮಾಡಿ ಅಂತ ಹೇಳಿದ ಒಂದು ಮಾತು ಅಡಿಕೆ ಬೆಳೆಗಾರರಿಗೆ ಇದು ಖುಷಿ ಕೊಡುತ್ತಾ? ಖಂಡಿತ ಇಲ್ಲ. ಅವರು ಇದಕ್ಕೆ ಭವಿಷ್ಯ ಅವರಿಗೆ ಇಲ್ಲದ ಹಾಗೆ ಮಾಡ್ತಾರೆ ಅಂತ ನನಗೆ ಒಂದು ಕಾನ್ಫಿಡೆನ್ಸ್ ಇದೆ. ಹಿಂದುತ್ವ ಅಂದರೆ ನಿಮ್ಮ ಪ್ರಕಾರ ಏನು? ನನಗೆ ಹಿಂದೂಯಿಸಮ್ ಬಗ್ಗೆ ಗೊತ್ತಿದೆ, ಹಿಂದುತ್ವ ಬಗ್ಗೆ ಗೊತ್ತಿಲ್ಲ. ಯಾಕೆಂದರೆ ನಾನು ಇದು ನನ್ನ ಪರ್ಸ್ನಲ್ ವಿಷಯ, ನಾನು ಇದನ್ನು ಹೇಳಬೇಕಾ ಬೇಡವಾ ಅಂತ ಗೊತ್ತಿಲ್ಲ. ನಾನು ಐ ಆಮ್ ಅ ಪ್ರಾಕ್ಟಿಸಿಂಗ್ ಹಿಂದೂ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಐ ಆಮ್ ಅ ಪ್ರಾಕ್ಟಿಸಿಂಗ್ ಹಿಂದೂ ಅಂತ. ಯಾಕೆಂದರೆ ನಾನು ಕೂಡ 4:15 ಗಂಟೆನ 5 ಗಂಟೆನ ಎದ್ದು ಸ್ನಾನ ಮಾಡಿ ದಿನಾಲು ದೇವಸ್ಥಾನಕ್ಕೆ 1 ಗಂಟೆ ಪೂಜೆ ಮಾಡುವ ಒಂದು ಹೆಣ್ಮಗಳು ನಾನು. ನನಗೆ ಜಾಸ್ತಿ ಪರಿಚಯ ಎಲ್ಲಿದ್ದಾರೆ ಅಂತ ಹೇಳಿದರೆ ಮಂಗಳೂರಿನ ಬೇರೆ 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 ದೇವಸ್ಥಾನದಲ್ಲಿ, ಬೆಂಗಳೂರಲ್ಲಿ ಕೂಡ ದೇವಸ್ಥಾನದಲ್ಲಿ ತುಂಬ ಪರಿಚಯದವಳು ನಾನು. ಮಾತ್ರ ನಾನು ನನ್ನ ಒಂದು ಹಿಂದೂ ವಿಸಮನ್ನು ನನ್ನ ಮನೆಯ ಚೌಕಟ್ಟೊಳಗಡೆ ಇಡಲಿಕ್ಕೆ ನಾನು ಇಚ್ಛಿಸ್ತೇನೆ. ಯಾಕೆಂದರೆ ನಾವು ಒಂದು ಪ್ಲೂರಲಿಸ್ಟಿಕ್ ಸ್ಟೇಟಿಂದ ನಾವು ಇರುವವರು. ನಾವು ಎಲ್ಲರನ್ನು ನಮ್ಮ ಆ್ಯಕ್ಚುಲಿ ಹಿಂದೂಯಿಸಮ್ ಏನು ಹೇಳುತ್ತೆ? ಸರ್ವೇ ಜನ ಸುಖಿನೋ ಭವಂತು.
ಅಂತ ಒಂದು ಮಾತಿದೆ. ಮತ್ತೆ ಅದೇ ಎಂತ ಹೇಳ್ತಾರೆ, ದ ಹೋಲ್ ವರ್ಲ್ಡ್ ಈಸ್ ಒಂದು ಒಂದೇ ಫ್ಯಾಮಿಲಿ ಅಂತ, ಕುಟುಂಬಕಂ ಅಂತ ಹೇಳುವ ಒಂದು ಹಿಂದೂಯಿಸಮ್ ಇಂದ ಬಂದವರು. ನಾನು ಐ ಆಮ್ ಅ ಪ್ರಾಕ್ಟಿಸಿಂಗ್ ಹಿಂದೂ. ನಾನು ಎಲ್ಲರನ್ನು ಹಮ್ಮಿಕೊಂಡು ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೋದು. ಪಾಲಿಟಿಕ್ಸ್ ಅಂತ ಅಲ್ಲ, ಇಲ್ಲದ್ರೆ ಕೂಡ. ಐ ಸ್ಟಡಿಡ್ ಇನ್ ಅ ಕಾನ್ವೆಂಟ್ ಸ್ಕೂಲ್ throughout my life, in the best of schools ever. So ನನಗೆ ಯಾರು ನಮ್ಮ ಮುಂಚಿನವರು ವೇದ ಸ್ಕ್ರಿಪ್ಚರ್ಸಲ್ಲಿ ಏನಿದೆ ಅದನ್ನು ನಾನು ಪ್ರಾಕ್ಟೀಸ್ ಮಾಡು. ಅದರಲ್ಲಿ ಎಲ್ಲಿ ಬರೆದಿಲ್ಲ ಇನ್ನೊಂದು ಜಾತಿಯವರನ್ನು ಇನ್ನೊಂದು ಧರ್ಮವರನ್ನು ತುಳಿದು ನಾವು ಮೇಲೆ ಬರಬೇಕಂತ, ಎಲ್ಲರನ್ನು ಜೊತೆಗೂಡಿ ತೆಕ್ಕೊಳ್ಬೇಕಂತ ಎಲ್ಲ ಸ್ಕ್ರಿಪ್ಚರ್ಸಲ್ಲಿ ಬರೆದಿದೆ. ನಮ್ಮ ಸ್ಕ್ರಿಪ್ಚರ್ಸಲ್ಲಿ ಅದು ಕೂಡ ಒತ್ತಿಕೊಂಡು ಹೇಳಿದ್ದೇವೆ. ಸೊ ಐ ಬಿಲೀವ್ ಇನ್ ದ್ಯಾಟ್ ಫಿಲಾಸಫಿ. ಫ್ಲೆಕ್ಸ್ ಬ್ಯಾನರ್ಗಳ ಕಾಲ ಇದು. ಒಂದು ಸಣ್ಣ ಮಾಡಿದ್ರು ದೊಡ್ಡದಾಗಿ ಫ್ಲೆಕ್ಸ್ ಬ್ಯಾನರ್ ಹಾಕಿಕೊಂಡು ಅದರಿಂದ ಪ್ರಚಾರ ಪಡ್ಕೊಂಡು ಅದರಿಂದ ಇಮೇಜನ್ನು ಹೆಚ್ಚಿಸಿಕೊಳ್ಳುವಂಥ ಕಾಲ. ಹಾಗಿದ್ದಾಗ ಕೃಪಾ ಅಮರ್ ಆಳ್ವರ ಫ್ಲೆಕ್ಸ್ಗಳನ್ನು ನಾವು ಈ ಭಾಗದಲ್ಲಿ ಕಾಣಲಿಲ್ಲ. ನಾಯಕರು ಟಿಕೆಟ್ ಕೊಡುವಾಗ ಇವರ ಜನಪ್ರಿಯತೆ ಎಷ್ಟಿದೆ ಅನ್ನುವಂಥದ್ದನ್ನು ಏನಾದರೂ ಕ್ಯಾಲ್ಕುಲೇಷನ್ ಮಾಡಿದರೆ ಹೇಗಿರುತ್ತೆ ಆಗ ಸಿಚುವೇಶನ್? ನಿಮ್ಮನ್ನು ನೀವು ಹೇಗೆ ಜಸ್ಟಿಫೈ ಮಾಡಿಕೊಳ್ತೀರಿ ಅಂತ? ನಂದು ಒಂದೇ, ನನ್ನ ಕೆಲಸ ಕಾರ್ಯ ನೋಡಿ ನೀವು ಕೊಡಿ. ಗೆದ್ದು ಬರುವುದು ನನ್ನ ಜವಾಬ್ದಾರಿ, ನಾನು ಗೆದ್ದು ಬರುತ್ತೆ. ದಕ್ಷಿಣ ಕನ್ನಡ ಅಂತಂದಾಗ ಅದೊಂದು ಕೋಮು ಸೂಕ್ಷ್ಮ ಜಿಲ್ಲೆ ಅಂತ ಕರೀತಾರೆ. 2 ಹತ್ಯೆಗಳು ಇತ್ತೀಚಿನದ್ದು. ಅದು ರಾಜಕೀಯವಾಗಿ ಬಹಳ ಲಾಭ ನಷ್ಟದ ಲೆಕ್ಕಾಚಾರವು ಕೂಡ 2 ಪಕ್ಷಗಳಿವೆ. ಒಂದು ಫಾಜಿಲ್ ಹತ್ಯೆ, ಮತ್ತೊಂದು ಪ್ರವೀಣ್ ನೆಟ್. 2 ಹತ್ಯೆಯ ಬಗ್ಗೆ, ಈ ದುರಂತಗಳ ಬಗ್ಗೆ ಏನು ಹೇಳಿಕೆ? ಇದು ಏನು ಹೊಸತ್ತ? ಕೋಮು ಸಂಘರ್ಷ ನೀವು ಒಂದು ಅದನ್ನು ಯೋಚನೆ ಮಾಡಿ ಅಂತೆ. ಪ್ರತಿ 5 years ಇಲೆಕ್ಷನ್ ಹತ್ತಿರ ಬರುವಾಗ ಇಂಥ ಹತ್ಯೆ ಆಗ್ತಾನೇ ಇದೆ. ಇದು ಏನು ಹೊಸತಲ್ಲ. ಇತ್ತೀಚೆಗೆ ಪಾಲಿಟಿಕ್ಸ್ ಇದು, ಮುಂಚೆ ಇರಲಿಲ್ಲ ಇದು. ಒಂದು ಹಿಂದೂ ಮರ್ಡರ್ ಆಗೋದು, ಅದು ಮುಸ್ಲಿಮ್ಗೆ ಅದು ಕಡ್ಡಾಯವಾಗಿ ಅದನ್ನು ಬಿಂಬಿಸ್ತಾರೆ. ಬಟ್ ದೇ ಶುಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್, ಇದೆಲ್ಲ ಎಲ್ರಿಗೆ ಗೊತ್ತಿದೆ. STPIಗೆ ಯಾರು ಬೆಂಬಲ ಕೊಡೋದು? ಯಾರು ಹೇಳಿ? ಅವ್ರ ಹತ್ರ ಎಷ್ಟು ಹಣ ಇದೆ? ಅವರಿಗೆ ಎಲ್ಲ ಕಡೆಯಲ್ಲಿ ಇದು ಅವರ ಕ್ಯಾಂಡಿಡೇಟ್ಸ್ ಆಗ್ತಾರೆ. ಎಲ್ಲಿಂದ ಹಣ ಬರುತ್ತೆ? ನೀವು UP ಇಲೆಕ್ಷನ್ ಅನ್ನೊಂದು ನೋಡಿ, ನೀವು ವಿಮರ್ಶೆ ಮಾಡಿ. UP ಇಲೆಕ್ಷನ್ more than 25 seats they have lost by 50 to 100 votes. 50 to 100 votes ಯಾರು ತೆಗ್ದದ್ದು? AMMI OSCನ ಪಾರ್ಟಿ ಅವರು. OSCಗೆ ಒಂದು ದಿವಸ ಆದರೂ ಇಡಿ ಕಲಿಸಿದಾರ? CBI ಹೋಗಿದೆಯಾ? ಯಾರನ್ನಾದರೂ ಪ್ರಖಂಡ ವಿರೋಧಿ, ಪ್ರಖಂಡ ಮಾತಲ್ಲಿ ಅವ್ರು ನಿಜವಾಗಿ ವಿರೋಧ ಮಾಡ್ತಿದ್ರೆ ಅವರ ನಿಷ್ಠವರೆಗೆ ಅವರನ್ನು ಒಳಗೆ ಹಾಕ್ಬೇಕಿತ್ತಲ್ಲ. ಒಂದು ಸಣ್ಣ ಜರ್ನಲಿಸ್ಟು ಯಾರು ಕೇರಳದಿಂದ ಹೋದದ್ದು UPಗೆ, ಅದು ಹಾಥ್ರಸ್ ಕೇಸಲ್ಲಿ, ಅಲ್ಲಿ ಏನು ಮಾತಾಡಲಿಲ್ಲ. ಯಾವುದೋ ಒಂದು ಬರೆದಿದ್ದಾನೆ ಅವನ ಪತ್ರಿಕೆಯಲ್ಲಿ ಅಂತ ಹೇಳಿ ಅವನನ್ನು ಒಳಗಡೆ ಹಾಕ್ಲಿಲ್ವಾ? ಅಂತ ದಿನಾಲೂ ಓವೈಸಿ ಮಾಡ್ತಾನೆ ಅಲ್ವಾ? ಯಾಕೆ ಒಳಗಡೆ ಹಾಕ್ತಾ ಇಲ್ಲ? ಓವೈಸಿ ಇಷ್ಟು ಕ್ಯಾಂಡಿಡೇಟ್ಸ್ ಹಾಕ್ತಾನೆ, ಎಲ್ಲಿಂದ ಹಣ ಬರ್ತಾ ಇದೆ? ಎಲ್ಲಿಂದ ಹಣ? ಹೂ ಸ್ಪಾನ್ಸರಿಂಗ್ ಓವೈಸಿ? It's an open secret. It's an open secret. ಅವನ ಬೇಕಾದಷ್ಟು ವಿಡಿಯೋಸ್ ಇದೆ. ನಾಗ್ಪುರಲ್ಲಿ ಇರೋದು, ಭಾಗವತ್ ಜೊತೆ ಇರೋದು, ಎಲ್ಲರ ಜೊತೆ ಇರೋದು, BJPನವರದ್ದು. ದಿಸ್ ಇಸ್ ಅ ಸ್ಟ್ರಾಟಜಿ. ಅವರು ನೀವು ಜಾಸ್ತಿ ಹಿಂದೂಗಳಿಗೆ ಬೈದರೆ ನಮಗೆ ಜಾಸ್ತಿ ಓಟು ಸಿಕ್ಕುತ್ತೆ ಅಂತ, ದಟ್ಸ್ ಒನ್ ಸ್ಟ್ರಾಟಜಿ. ನಿಮ್ಮಲ್ಲಿ ಅಂತ ಸ್ಟ್ರಾಟಜಿಸ್ಟ್ ಯಾರಿಲ್ವಾ? ನಮಗೆ ಕಾಂಗ್ರೆಸ್ಸಿಗೆ ಒಬ್ಬರ ಹತ್ಯೆಯಿಂದ ಪಾಲಿಟಿಕ್ಸ್ ಮಾಡುವ ನಾವು ಮಾಡಲ್ಲ. ಅದಕ್ಕಿಂತ ನಾವು ಸೋತ್ರೂ ಚಿಂತೆ ಇಲ್ಲ. ಒಬ್ಬರನ್ನು ಹತ್ಯೆ ಮಾಡಿ ಅವರ
ಕುಟುಂಬ ಅವರ ಕಣ್ಣೀರು ತೆಗೆದು ಅದರ ಮೇಲೆ ಪಾಲಿಟಿಕ್ಸ್ ಮಾಡೋದು ಅದು ಕಾಂಗ್ರೆಸ್ಸಿನ ಸಿದ್ಧಾಂತ ಅಲ್ಲ. ಮತ್ತೆ ಬಹುತೇಕರು ಹೇಳ್ತಾರೆ ನೀವು ಒಂದು ಪಂಥವನ್ನ ಒಂದು ಧರ್ಮವನ್ನು ಓಲೈಸ್ಲಿಕ್ಕೆ ಹೋಗ್ತೀರಿ ಅಂತ. ಅದರಲ್ಲಿ ಅವರಿಗೆ ಓಟು ಸಿಕ್ಕೋದು ನಿಮ್ಮ ವಿರುದ್ಧ ಇರೋದು. ಅದೇ ನಾನು ಹೇಳ್ತಾ ಇದ್ದೇನೆ, ನಾವು ಹಾಗೆ ಮಾಡ್ತಾ ಇಲ್ಲ. ನಮ್ಮ ವಿರೋಧದವ್ರು ಹೇಳ್ತಾರೆ, ದಟ್ ಇಸ್ ದಿಯರ್ ವೋಟ್ ಬ್ಯಾಂಕ್. ನಾವು ಮಾಡಿದ್ದೇವಾ? ನಾವು ಎಲ್ಲರನ್ನು ಜೊತೆಯಲ್ಲಿ ತೆಕ್ಕೊಂಡು ಹೋಗಿದ್ದವರು. ಈಗ 2014 ತನಕ ಇಂಡಿಯಾ, ನೀವು ಅಬ್ದುಲ್ ಕಲಾಂ ಅವರು ಹೇಳಿದ ಒಂದು ಮಾತಿದೆ, ಬೈ 2020 ಇಂಡಿಯಾ ವಿಲ್ ಬಿ ದ ಮೋಸ್ಟ್ ಪವರ್ಫುಲ್ ನೇಷನ್ ಇನ್ ದ ವರ್ಲ್ಡ್. 2014 ನಂತರ ಅವರ ಕನಸು ಕುಸಿದು ಹೋಯಿತು. ಕಾಂಗ್ರೆಸ್ ಇರ್ತಿದ್ರೆ 2020 ಇಂಡಿಯಾ ವುಡ್ ಹ್ಯಾವ್ ಬೀನ್ ದ ಮೋಸ್ಟ್. ನಾವೆಲ್ಲ ಇವತ್ತು ತಲೆ ಎತ್ತಿ ನಡೆಯುವ ಒಂದು 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 ಸಿಚುವೇಶನ್ನು ನಾವೇ ಕೊಂದೇವ ಅಂತ ನನಗೆ ಆಗುತ್ತೆ. ಯಾಕೆಂದರೆ ಇವತ್ತು ಇಡೀ ಭಾರತ ಡಿವೈಡ್ ಆಗಿ ಹೋಗಿದೆ, ಒಂದು ಮನೆ ಡಿವೈಡ್ ಆಗಿದೆ. ಭಾರತ ವಿಶ್ವಗುರು ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇಡೀ ಮನೆ. ನಿನ್ನೆ ನೀವು ಪೇಪರಲ್ಲಿ ಓದಲಿಲ್ವಾ? 2 ವರ್ಷ ಆಯಿತು, ಇನ್ನೂ US ನಮಗೆ ಅಂಬಾಸಿಡರೇ ಕಳಿಸ್ಲಿಲ್ಲ. ವಿಶ್ವಗುರುವಿನ ದೇಶಕ್ಕೆ ಯಾಕೆ ಪಾಪ ಅವರ ಅಂಬಾಸಿಡರ್ ಕಳಿಸ್ತಾ ಇಲ್ಲ? ಮೊನ್ನೆ ಅವರು ಅಮೆರಿಕೆಗೆ ಹೋದಾಗ ಅವರನ್ನು ಎತ್ಕೊಂಡು ಇದು ವೆಲ್ಕಮ್ ಮಾಡಲಿಕ್ಕೆ ಕೂಡ ನೋ ಪ್ರಾಮಿನೆಂಟ್ ಪೀಪಲ್ ಕೇಮ್. ಯಾಕೆ ಚೈನಾ ಇನ್ನೂ ಜಾಸ್ತಿ ಇಂಡಿಯಾ ಒಳಗೆ ಬರ್ತಾ ಇದೆ? ವೈ ಹ್ಯಾವ್ ವಿ ಬಿಫ್ರೆಂಡೆಡ್ ಶ್ರೀಲಂಕಾ? ಈಗ ಯಾಕೆ ಶ್ರೀಲಂಕಾ ಇಸ್ ಗೋಯಿಂಗ್ ಚೈನಾ ವೇ? ವೈ ಇಸ್ ಬಾಂಗ್ಲಾದೇಶ್ ಟುಡೇ? ಬಾಂಗ್ಲಾದೇಶ್ ಈಗ GDP ಅವ್ರದ್ದು ನಮಗಿಂತ ಜಾಸ್ತಿ ಇದೆ, ಇಷ್ಟು ಸಣ್ಣ ದೇಶ. ಸೊ ನನಗೆ ಕೂಡ ಹೇಳ್ಬೋದು, ಐ ಆಮ್ ದ ಬೆಸ್ಟ್. ಇಡೀ ಕರ್ನಾಟಕದಲ್ಲಿ ನಾನೇ, ನನಗಿಂತ ಇನ್ನೊಬ್ಬರು ಯಾರು ಇಲ್ಲ ಅಂತ ಹೇಳಲಿಕ್ಕೇನಿದೆ. ಒಂದು ನಿಮ್ಮ ಹತ್ರ ಒಂದು ವಾಟ್ಸಪ್ ಇಂಡಸ್ಟ್ರಿ ಇದ್ದರೆ ಸಾಕು, ಬರ್ತಾ ಇರುತ್ತೆ. ಇಟ್ಸ್ ಆಲ್ ಅಬೌಟ್ ಮೈಂಡ್ ಗೇಮ್ಸ್. ನೀವು ಮೈಂಡ್ ಗೇಮ್ ಮಾಡ್ಲಿಕ್ಕೆ ಆಗೋದಿಲ್ವಾ? ಬೇಡ. ವಿ ಡೋಂಟ್ ವಾಂಟ್ ಅ ಬ್ಯಾಕ್ ಡೋರ್ ಎಂಟ್ರಿ. ನಮ್ಮ ಒಂದು ಲೀಡರ್ ಇವತ್ತು ನೋಡಿದ್ದೀರಲ್ಲ, ಯಾರಿಗಾದರೂ ಒಂದು ಅಷ್ಟು ಒಂದು ಕರೇಜ್ ಇದೆಯಾ? ಕನ್ಯಾಕುಮಾರಿಯಿಂದ ಇವತ್ತು ಕಾಶ್ಮೀರ್ ತನಕ ನಡಿಲಿಕ್ಕೆ ಯಾರು ಮಾಡಿದ್ದಾರೆ ಹೇಳಿ? ಈಗ ಡೆಲ್ಲಿ ಎಂಟರ್ ಆದ ನಂತರ ಸ್ವಲ್ಪ ಟಿವಿಯಲ್ಲಿ ಬರ್ತಾ ಇದೆ. ದಿಸ್ ಶುಡ್ ಹ್ಯಾವ್ ಬೀನ್ ಅ TV ಡಿಬೇಟ್ ಎವ್ರಿ ಡೇ. ಆರ್ಮಿಯಲ್ಲಿದ್ದವರು, ಡಿಫೆನ್ಸಲ್ಲಿದ್ದವರು, ರಘುರಾಮ್ ರಾಜನ್ ಅಂತವ್ರಿಗೆ ಎಲ್ಲರೂ ಬರ್ತಾ ಇದ್ದಾರೆ. ಯಾಕೆ? ಅವರಿಗೆ ಹುಚ್ಚ? ಪ್ರಾಮಿನೆಂಟ್ ಪರ್ಸನಾಲಿಟೀಸ್ ಆರ್ ಜಾಯಿನ್. ಇನ್ನು ಅಯೋಧ್ಯದ ಮೇನ್ ಸೀರ್ ನಮಗೆ ಇದಕ್ಕೆ ಒತ್ತು ಕೊಟ್ಟಿದ್ದಾರೆ. ಮೇನ್ ಅಲ್ಲಿದು ಪ್ರಮುಖ ಮೇನ್ ಪ್ರೀಸ್ಟ್ ಭಾರತ್ ಜೋಡೋ ಯಾತ್ರೆಗೆ ನನ್ನ ಸಂಪೂರ್ಣ ಆಶೀರ್ವಾದ ಇದೆ, ನೀನು ಇಡೀ ಭಾರತವನ್ನು ಜೋಡಿಸು ಅಂತ ಹೇಳಿದೆ. ಯಾವ TV ಆಗುತ್ತಮ್ಮ? ಯಾವುದಾದ್ರೂ ಒಂದು ಎಲ್ಲಿಯ ಒಂದು ಸಣ್ಣ ವಿಷಯ ಆದರೆ ಅದನ್ನೇ 24 ಗಂಟೆ ಹಾಕ್ಕೊಂಡು ಒಂದು ದಿವಸ ಒಂದು ಪ್ರೈಮ್ ಮಿನಿಸ್ಟರ್ ಆಗಲಿ ಯಾರಿಗಾದರೂ ಪ್ರಶ್ನೆ ಕೇಳದೆ ನಮ್ಮ ದೇಶ ಮುಂದೆ ಹೋಗ್ತಾ ಇದೆ. ಉತ್ತರ ಅಲ್ಲಿಂದ ಸಿಗ್ತಾ ಇಲ್ಲ, ಇಲ್ಲಿಂದ ಯಾರು ಪ್ರಶ್ನೆ ಕೇಳಲ್ಲ. ಕರ್ನಾಟಕಕ್ಕೆ ಭಾರತ ಜೋಡೋ ಒಂದು ನೆರವಾಗಿದೆಯಾ? ಖಂಡಿತ ಹೆಲ್ಪ್ ಆಗಿದೆ. 100% ನೀವು ನೋಡಿರಬೇಕು. ಅದಕ್ಕೆ ಸಿಕ್ಕಿದ ಒಂದು ಅದು ಇಟ್ ವಾಸ್ ಮ್ಯಾಜಿಕಲ್ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಜನರು, ನಾವು ಕಾಂಗ್ರೆಸ್ನವ್ರ ಕಾರ್ಯಕರ್ತರನ್ನು ಕರ್ಕೊಂಡು ಹೋಗೋದು ಅದು ಒಂದು ಭಾಗ, ಅಲ್ಲಿಯ ಸ್ಥಳೀಯವಾದ ಜನರು ಬಂದು ಇದಕ್ಕೆ ಪಾರ್ಟಿಸಿಪೇಟ್ ಮಾಡೋದು ಅದು ಇನ್ನೊಂದು ಭಾಗ. ಎಷ್ಟು ಕಾರ್ಯಕರ್ತರನ್ನು ಕರ್ಕೊಂಡು ಹೋಗ್ಬೋದು? ನಮಗೆ ಲಕ್ಷಾಂತರ ಜನ, ಒಂದು ಜನ ಸಾಗರದ ಹಾಗೆ ಹೋಗ್ತಾ ಇದೆ, ಹರಿತಾ ಇದೆ. ಇನ್ನು ವೆರಿ ಪಾಸಿಟಿವ್ ಆಗಿದೆ. ಹೋಪಲ್ಲಿದ್ದೀರಿ? ಖಂಡಿತ
ಖಂಡಿತ ಭರವಸೆ ಇದೆ. ಭರವಸೆ ಅದು ಎಲೆಕ್ಷನ್ಗೋಸ್ಕರ ಮಾಡಿದ ಅಲ್ಲ, ಆದರೂ ಅದು ಒಂದು ಟ್ರೆಂಡ್ ಸೆಟ್ ಆಗಿದೆ. ಕೃಪಾ ಅಮರ್ ಆಳ್ವರಿಗೆ ಟಿಕೆಟ್ ಸಿಕ್ಕರೆ ಏನು, ಸಿಗದಿದ್ದರೆ ಏನು? ಟಿಕೆಟ್ ಸಿಕ್ಕಿದ್ರೆ ಅದು ಪುತ್ತೂರಿಗೆ ಹೌದು ಖಂಡಿತ ಪುತ್ತೂರಿಗೆ ಒಂದು ಒಂದು ಹೊಸ ಒಂದು ಡೈರೆಕ್ಷನಲ್ಲಿ ಹೋಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಸಿಕ್ಕದಿದ್ದರೆ ಅದು ಮಾತು ನಾನು ಮೇಲಿಗೆ ಮಾತಾಡಲ್ಲ. ಪುತ್ತೂರು ಕಂಪ್ಲೀಟ್ ಹೋಪಲ್ಲಿದ್ದೇನೆ, ಸಿಕ್ಕುತ್ತೆ, ಗೆದ್ದು ಬರ್ತೇನೆ. ಸೊ ಐ ಡೋಂಟ್ ವಾಂಟ್ ಟು ಬಿ ನೆಗೆಟಿವ್. ಪುತ್ತೂರು ಬೇಡ, ನಿಮಗೆ ಬೇರೆ ಕ್ಷೇತ್ರವನ್ನು ಕೊಡ್ತೇವೆ ಅಂತ ಹೇಳಿದರೆ? ಇವತ್ತು ನನಗೆ ಪುತ್ತೂರೇ ಬೇಕು. ಪುತ್ತೂರು ಬೇಕು, ಪುತ್ತೂರೇ ನಿಮ್ಮ ಆದ್ಯತೆ. ಹೈಕಮಾಂಡ್ ನಿಲುವಿಗೆ ಬದ್ಧರಾಗಿದ್ದೀರಿ. ಈಗ ಪುತ್ತೂರಿನ ಕಾರ್ಯಕರ್ತರಿಗೆ, ಪುತ್ತೂರಿನ ನಾಯಕರಿಗೆ, ಪುತ್ತೂರಿನ ಪರವಾಗಿ ಅರ್ಜಿ ಅಂದರೆ ಪುತ್ತೂರು ಕ್ಷೇತ್ರದ ಪರವಾಗಿ ನನಗೆ ಬೇಕು ಟಿಕೆಟ್ ಅಂತ ಅರ್ಜಿ ಹಾಕಿದವರಿಗೆ ಮತ್ತು ಪುತ್ತೂರಿನಲ್ಲಿರುವ ಬಿಜೆಪಿಯವರಿಗೆ ಏನು ಹೇಳಿ? ನಾನು ನನ್ನ ಒಂದು ಪಕ್ಷದ 13 ಆಕಾಂಕ್ಷಿಗಳಿಗೆ ನಾವೆಲ್ಲ ಜೊತೆಗೂಡಿ ಮುಂದೆ ಹೋಗುವ. ನಾವೊಂದು ಕುಟುಂಬ, ಕೈ ಜೋಡಿಸಿ ಹೋದರೆ ಮಾತ್ರ ಒಂದು ಕುಟುಂಬ ಬೆಳಿಲಿಕ್ಕೆ ಸಾಧ್ಯ ಇದೆ. ಕೈ ಬಿಟ್ಟು ಹೋದರೆ ಆ ಮನೆ ಇಡೀ ಕುಸಿದು ಹೋಗುತ್ತೆ. ಮನೆ ಕಟ್ಟೋಣ, ಮುಂದೆ ಹೋಗೋಣ, ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸೋಣ. BJP ಅವರಿಗೆ ನಾನಿಷ್ಟೇ ಹೇಳೋದು, ಸಮಾಜವನ್ನು ಒಂದು ಪವರಲ್ಲಿ ಇರಲಿಕ್ಕೆ ಅದನ್ನು ತುಂಡು ತುಂಡು ಮಾಡಬೇಡಿ. ಈ ಸಮಾಜ ಒಂದು ಬಹಳ ಪವಿತ್ರವಾದ ಒಂದು ಸಮಾಜ ಇದು. ನಾವು ನಮ್ಮ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆ ಭವಿಷ್ಯವನ್ನು ರೂಪಿಸಬೇಕು, ಒಂದು ಒಳ್ಳೆ ಮೆಸೇಜ್ ಕೊಡಬೇಕು. ಇಟ್ಸ್ ಆಲ್ ಅಬೌಟ್ ಲೆಟ್ಸ್ ವಾಕ್ ಟುಗೆದರ್. ನಾವೆಲ್ಲ ಜೊತೆಗೂಡಿ ಮುಂದೆ ಹೋಗಿ ಪಾಲಿಟಿಕ್ಸ್ ಮಾತಾಡುವ, ಆದರೆ ಡಿವೈಡ್ ಮಾಡಿ ಧರ್ಮದ ವಿಷಯದಲ್ಲಿ ಇನ್ನೊಂದು ವಿಷಯದಲ್ಲಿ ಡಿವೈಡ್ ಮಾಡಿ ಹೋಗಬೇಡಿ. ಎಲ್ಲರನ್ನು ಜೊತೆಗೂಡಿ ಹೋದರೆ ನಾಳೆ ನಿಮ್ಮ ಮಕ್ಕಳಿಗೆ ಕೂಡ, BJPಯವರ ಮಕ್ಕಳಿಗೆ ಕೂಡ ಒಂದು ಒಳ್ಳೆ ಭವಿಷ್ಯ ರೂಪಿಸಲಿಕ್ಕೆ, ಒಂದು ಒಳ್ಳೆ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ನಾನು ಇಷ್ಟು ಹೇಳಲಿಕ್ಕೆ ಬಯಸ್ತೇನೆ. ಇಷ್ಟು ಹೊತ್ತು ನಮ್ಮ ಜೊತೆಗೆ ಮಾತನಾಡಿದ್ರಿ, ಬಹಳ ವಿಶೇಷವಾಗಿ ನಗನಗ್ತಾ ಮಾತಾಡಿದ್ರಿ. ಕೆಲವೊಂದು ಪ್ರಶ್ನೆಗಳ ಅಥವಾ ಕೆಲವೊಂದು ನೆನಪುಗಳನ್ನು ಮೆಲುಕು ಹಾಕುವಾಗ ಕಣ್ಣೀರದ್ರಿ. ಒಂದಷ್ಟು ಅಗ್ರೆಸಿವ್ ಆಗಿ ಮಾತನಾಡಿದ್ವಿ, ಒಂದಷ್ಟು ಕನಸುಗಳ ಬಗ್ಗೆ ಮಾತನಾಡಿದ್ವಿ. ನನ್ನ ಪುತ್ತೂರು ಹೇಗಿರಬೇಕು ಅನ್ನೋದನ್ನು ಮಾತಾಡಿದ್ವಿ. ಪುತ್ತೂರಿನಲ್ಲಿ ವಿರೋಧಿಗಳಿದ್ದಾರಾ ಅಂದರೆ ಎಲ್ಲ ವಿರೋಧಿಗಳು, ಯಾರು ವಿರೋಧಿಗಳಲ್ಲ, ನಾವು ಒಗ್ಗಟ್ಟಿಂದ ಹೋಗ್ತೇವೆ, ಒಂದೇ ಫ್ಯಾಮಿಲಿ ಅಂತ ಹೇಳಿದ್ವಿ. ಅದರ ಜೊತೆಗೆ ಪುತ್ತೂರನ್ನು ಬಲಪಡಿಸ್ತೀವಿ, ಎಲ್ಲರೂ ಒಟ್ಟಾಗಿ ಹೋಗೋಣ, ಒಂದೇ ಫ್ಯಾಮಿಲಿ ಥರ ಹೋಗೋಣ ಅಂತ ಕಾಂಗ್ರೆಸ್ಸಿಗೆ ಕರೆ ಕೊಟ್ರಿ. BJPಯವರಿಗೆ ನೀವು ಸಮಾಜ ನೋಡಿಬಿಟ್ಟು ಎಲ್ಲರೂ ಒಂದಾಗಿ ಒಟ್ಟಾಗಿದ್ದರೆ ನಿಮಗೂ ಕೂಡ ಒಳ್ಳೆಯದು ಅಂತ ಹೇಳಿದ್ವಿ. ಬಹಳ ವಿಸ್ತೃತವಾಗಿ ನಿಮ್ಮ ವೈಯಕ್ತಿಕ ಬದುಕು, ರಾಜಕೀಯದ ಬದುಕು ಮತ್ತು ನೀವು ಬೆಳೆದು ಬಂದ ಬಗ್ಗೆ, ನಿಮ್ಮ ಬಿಸ್ನೆಸ್ ಎಲ್ಲವನ್ನು ಕೂಡ ಬಹಳ ವಿಸ್ತಾರವಾಗಿ ನಮ್ಮ ಜೊತೆಗೆ ಮಾತನಾಡಿದ್ರಿ. ಇಷ್ಟು ಹೊತ್ತು ನಮ್ಮ ಜೊತೆ ಮಾತಾಡಿರೋದಕ್ಕೆ ನಿಮಗೆ ಪ್ರೀತಿಪೂರ್ವಕ ಧನ್ಯವಾದ. ನಿಮ್ಮ ಒಂದು ಬೆಂಬಲ ನಮ್ಮ ಜೊತೆ, ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳುತ್ತಾ ನನ್ನನ್ನು ಇಲ್ಲಿ ಕರೆದದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಇದು ಈ ಬಾರಿಯ ಮತ ಸಮರದ ಮತ್ತೊಬ್ಬ ಅತಿಥಿಯ ಜೊತೆಗಿನ ಮಾತುಕತೆ. ಮುಂದೆ ಇನ್ನೊಬ್ಬರು ಮುಖ್ಯ ಅತಿಥಿಯ ಜೊತೆಗೆ ಮತ್ತೊಂದು ಸರಣಿಯಲ್ಲಿ ಮಾತನಾಡಲಿಕ್ಕಿದ್ದೇವೆ. ನಮಸ್ಕಾರ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಹತ್ತೂರ ಒಡೆಯನ ನಾಡಿಗೆ ಕಾಲಿಟ್ಟಿದೆ ಕಾಟನ್ ಕಿಂಗ್. ಬೇಸಿಗೆಯ ಬಿಸಿಗೆ ದೇಹವನ್ನ ಕೂಲ್ ಆಗಿರಿಸುವ ಕಾಟನ್ ಬಟ್ಟೆಗಳು ಇದೀಗ ನಿಮ್ಮೂರಿನಲ್ಲಿ. ದೇಶಾದ್ಯಂತ 230 ಶೋರೂಮ್ಗಳನ್ನು ಹೊಂದಿರುವ ಪುರುಷರ ರೆಡಿಮೇಡ್ ಉಡುಪುಗಳ ಸುಪ್ರಸಿದ್ಧ ಸಂಸ್ಥೆ. ಉತ್ತಮವಾದ ಆಂಟಿಸ್ಟೈನ್ ಹಾಗೂ ಬ್ರೀತ್ ಫ್ರೀ ಬಟ್ಟೆಗಳ ಅಪೂರ್ವ ಸಂಗ್ರಹ.
ಗ್ರೌಂಡ್ ಫ್ಲೋರ್, ಜಿಎಲ್ ಕಾಂಪ್ಲೆಕ್ಸ್, ಮೇನ್ ರೋಡ್, ಪುತ್ತೂರು. ಕಾಂಟ್ಯಾಕ್ಟ್ 08251 470 541.